ಕನ್ಯಾಡಿ ಬಲದ್ರ ಬೊಟ್ಟು ಇಲ್ಲದ ಜಯಂತಿ ಪನ್ಪನಾರೆಗೆ ಸೂಪತ್ತು ಶರೀರದ ಹೆಚ್ಚಿನ ಭಾಗ ಪೊತ್ತುದು ಪೋಯಿನಿದ್ದವರ ಕರಿನ 3 ತಿಂಗಳುಡಿದಿಂಚ ಕುಡ್ಲದ ಆಸ್ಪತ್ರೆಡು ಉಳ್ಳೇರು ಅರನ ಸ್ಥಿತಿಗತಿನ ತೆರಿಯೊನ್ನ ಬಿರುವೇರೆ ಕುಡ್ಲದ ಬೆಳ್ತಂಗಡಿ ಘಟಕ ತಿಂಗೊಲ್ದ ಸೇವಾ ಯೋಜನೆದಡಿಟ್ಟು ಸಹಾಯ ಮಲ್ದೇರು ಉಜಿರೆ ಗುರಿಪಳ್ಳ ಬರಾಯ ಕನ್ಯಾಡಿ ಬಲದ್ರ ಬೊಟ್ಟುದ ಸುಂದರ ಶೆಟ್ಟಿ ಪನ್ಪನಾರೆನ ಬೊಡಿದಿ ಜಯಂತಿಗೆ ಸೂಪತ್ತದ ಶರ್ರದ ಹೆಚ್ಚಿನ ಭಾಗ ಪೊತ್ತು ನಡೆದವರ ಆರು ಕರಿನ 3 ತಿಂಗಳೊಡೆದಿಂಚ ಕುಡ್ಲದ ಆಸ್ಪತ್ರೆಡು ಉಳ್ಳೇರು ಶರೀರದ ಕರೆಂಚಿನ ಭಾಗ ಗುಣಾವಂದೆ ಇತ್ತು ನಡೆದವರ ಮಿತ್ತ ಮಟ್ಟದ ಮರ್ದ ಗತಿ ಉಂಡು ಒಂದೇನ್ ತೇರಿನ ಬಿರುವೇರಿ ಕುಡ್ಲದ ಬೆಳ್ತಂಗಡಿ ಘಟಕ ತಿಂಗೊಲ್ದ ಸೇವಾ ಯೋಜನೆದಡಿಟ್ಟು ಜಯಂತಿಯರ್ನ ಮರ್ದದ ಖರ್ಚಿಗೆ ಸಹಾಯ ಒದಗಾಯರು. ಏಪ್ರಿಲ್ 15 ತಾರೀಕಿಗೆ ಇದು ಪೆತ್ತಲೆಗೆ ಮಡ್ಡಿ ಬೇಪನ ಟೈಮ್ ಉಂಡು ಎನ್ನ ಅಮ್ಮಗೆ ನೈಟಿಗೆ ಸೂಪತ್ತು ಸಾಧಾರಣ ಬ್ಯಾಕ್ ಸೈಡ್ದ ಪೂರ ಭಾಗ ಪೊತ್ತುಬೋದಿತ್ತು ಅಪ್ಪಗನೇ ಫಾದರ್ ಮುಲ್ಲರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾ ಸಾಧಾರಣ 47 ದಿನ ICU ಟ್ರೀಟ್ಮೆಂಟ್ ಮಾಡಿ ಅವೇಡ್ದು ಬುಕ್ಕ ಫೈನಾನ್ಸ್ ಪ್ರಾಬ್ಲಮ್ ಆನಾಗ ಎಂಗ್ಲ ಉಜಿರೆಗೆ ಶಿಫ್ಟ್ ಮಾಡ್ತಾ ಧರ್ಮಸ್ಥಳ ಆಸ್ಪತ್ರೆಗೆ ಅಲ್ಪ ಪೂರ ಸೀವಿಯರ್ ಇನ್ಫೆಕ್ಷನ್ ಆದ್ರೆ ಬುಕ್ಕ ಪಿರ ಐಸೋಲೇಷನ್ ರೂಮ್ಗೂ ಫಾದರ್ ಮುಲ್ಲರ್ಗೆ ಅಡ್ಮಿಟ್ ಮಾಡೋದು ಟೋಟಲಿ ಒಂದು 3 ತಿಂಗಳು 16 ದಿನ ಆಸ್ಪತ್ರೆಗೆ ಇರ್ತಾರೆ ಇತ್ತೇನೆ ಎಂಕ್ಲ ಆಲ್ರೆಡಿ ಒಂದು 5.5 ಲಕ್ಷ ಮುಟ್ಟ ಎಂಕ್ಲ ಇತ್ತೇನೆ ಖರ್ಚಾಗ್ತದೆ ಎಂಕ್ಲಿಗೆ ವಾಜಪೇಯಿ ಆರೋಗ್ಯ ಶ್ರೀಡು 19 ದಿನ ICU ಟ್ರೀಟ್ಮೆಂಟ್ ಆತಂದು ಬಾಕಿದ ICU ಚಾರ್ಜ್ ಇವರ ಎಂಕ್ಲ ಕೈಡ್ ಪೇ ಮಾಡ್ತಾನೆ